ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲ ಹಬ್ಬಕ್ಕಿಂತಲೂ ಕೂಡ ಮಿಗಿಲಾದಂಥ ಹಬ್ಬ ಅಂತ ಹೇಳಿದರೆ ಅದುವೇ ಸ್ವಾತಂತ್ರ್ಯ ದಿನಾಚರಣೆ. ನಮ್ಮ ದೇಶದಲ್ಲಿ ನಾವು ಸ್ವತಂತ್ರರಾಗಿ ಓಡಾಡಬೇಕು ಅಂತ ಹೇಳಿದರೆ, ನೆಮ್ಮದಿಯಲ್ಲಿ ನಿದ್ದೆ ಮಾಡಬೇಕು ಅಂತ ಹೇಳಿದರೆ, ಅದನ್ನು ಕಾಯುವಂಥ ಯೋಧರು, ಸೈನಿಕರು ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯೆಂದು ನಮ್ಮ ಜೊತೆಗೆ ನಮ್ಮ ದೇಶವನ್ನು ಕಾಯುತ್ತಿದ್ದಂತಹ ಲ್ಯಾನ್ಸ್ ನಾಯಕ್ KC ನಾರಾಯಣ್ ಅವರು ಹಾಗೂ ಅವರ ಧರ್ಮಪತ್ನಿ ಕುಮಾರಿ ಅವರು ನಮ್ಮ ಜೊತೆಗಿದ್ದಾರೆ. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ 75ನೇ ವರ್ಷದ ಅಂದರೆ ವಜ್ರಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ, ನಮ್ಮ ಸ್ವತಂತ್ರ ದಿನಾಚರಣೆಯ. ಸೊ ನಿಮಗಂತೂ ಇನ್ನಷ್ಟು ಹೆಚ್ಚಿಗೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಒಂದು ನಾವು ಬೇರೆ ಬೇರೆ ಹಬ್ಬಗಳನ್ನು ಆಚರಿಸ್ತೀವಿ, ಆದರೆ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ಎಲ್ರಿಗೂ ಕೂಡ, ಸರ್ವಧರ್ಮದವ್ರಿಗೂ ಕೂಡ, ಯಾಕೆಂತ ಹೇಳಿದ್ರೆ ಎಲ್ಲ ಭಾರತೀಯರಿಗೂ ತುಂಬ ಅಚ್ಚುಮೆಚ್ಚಾದಂಥ ಒಂದು ಹಬ್ಬ, ಎಲ್ಲರೂ ಕೂಡ ಪ್ರೀತಿಯಿಂದ ಆಚರಿಸುವಂಥದ್ದು. ಸರ್, ತಾವು ಲ್ಯಾನ್ಸ್ ನಾಯಕ್ ಆಗಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದ್ದೀರಿ. ಸೊ ಎಷ್ಟು ವರ್ಷಗಳ ಕಾಲ ನೀವು ಅದರಲ್ಲಿ ಸೇವೆ ಸಲ್ಲಿಸಿದ್ದೀರಿ? ನಾನು 10 ವರ್ಷ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಸಿಗ್ನಲ್ ಕೋರಲ್ಲಿ ರಿಟೈರ್ಡ್ ಆಗಿ ಬಂದೆ. ಸೊ ಅದು 1 ವರ್ಷವನ್ನೇ ಆಗಿರಲಿ ಅಥವಾ 10 ವರ್ಷವೇ ಆಗಿರಲಿ, ಅಥವಾ ಡ್ಯೂರೇಷನ್ ಎಷ್ಟು ವರ್ಷದವರೆಗೂ ಇರ್ತದೆ ಹೆಚ್ಚಾಗಿ ಗೊತ್ತಿಲ್ಲ ನನಗೆ. ಆಕ್ಚುಲಿ 6 ವರ್ಷವರೆಗೆ ಒಬ್ಬರು ಸರ್ವಿಸ್ ಮಾಡಿದರೆ ಅವರನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. 15 ವರ್ಷ ಮಾಡಿದರೆ ನಿಮಗೆ ಪೆನ್ಷನ್ ಬರ್ತದೆ. ಅದಕ್ಕೆ ಮುಂಚೆ ಏನಾದರೂ ನೀವು ರಿಟೈರ್ಡ್ ಆಗಿ ಬರೋದಾದರೆ ಅದು ಮೆಡಿಕಲ್ ಬೋರ್ಡ್ ಔಟಲ್ಲಿ ಬಂದರೆ ನಿಮಗೆ ಪೆನ್ಷನ್ ಬರುತ್ತೆ. ಇದರಲ್ಲಿ 10 ವರ್ಷ ಮಾಡಿರುವವರೆಗೆ ಪೆನ್ಷನ್ ಬರೋದಿಲ್ಲ. ಅಂದರೆ MLA MPಸ್ಗೆಲ್ಲ 5 ವರ್ಷ ಮಾಡಿದರೂ ಕೂಡ ಅವ್ರಿಗೊಂದು ಪೆನ್ಷನ್ ಕೊಡ್ತಾರೆ. ನಾವು 10 ವರ್ಷ ಮಾಡಿದರೂ ಕೂಡ ನಮಗೆ ಆ ಪೆನ್ಷನ್ ಕೊಡೋದು. ಇದನ್ನು ನಾನು ಟೇಕಪ್ ಮಾಡಿದ್ದೀನಿ, ಬಟ್ ಅದಕ್ಕೆ ಏನು ಉತ್ತರ ಏನು ಬರಲಿಲ್ಲ. ಈವನ್ ಪ್ರೈಮ್ ಮಿನಿಸ್ಟರ್ಗೂ ಕೂಡ ಬರೆದಿದ್ದೀನಿ ನಾನು. ನಮಗೆ 5 ವರ್ಷಕ್ಕಿಂತ ಮೇಲೆ ಮಾಡಿರುವವರಿಗೆಲ್ಲ ಒಂದಷ್ಟು ಸ್ವಲ್ಪ ಆದರೂ ಒಂದು ಕೊಡಬೇಕು ಅಂದಿರೋ ಒಂದು ಉದ್ದೇಶದಿಂದ ನಾನು ಪ್ರೈಮ್ ಮಿನಿಸ್ಟರ್ ಸೈನ್ಯಕ್ಕೆ ಸೇರುವುದು ಅಂತ ಹೇಳಿದ್ರೆ ತುಂಬಾ ಕಷ್ಟಕರವಾದಂತ ಒಂದು ಕೆಲಸ. ಯಾಕೆಂತ ಹೇಳಿದ್ರೆ ಅದಕ್ಕೆ ಸೆಲೆಕ್ಟ್ ಆಗೋದು ತುಂಬಾ ಕಷ್ಟ. ಅದೇ ತುಂಬಾ ಕಷ್ಟ, ನಾವೆಲ್ಲ ಅನುಭವಿಸಿರೋರಿಗೆ ಗೊತ್ತಿರ್ತದೆ ಖಂಡಿತವಾಗ್ಲು. ಸೊ ಮೇಡಮ್, ನಿಮಗೂ ಕೂಡ ಸ್ವಾಗತ. ಹಾಗೇನೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ವಿಶೇಷ ದಿನ ಇವತ್ತು. ಸೊ ಇವತ್ತೇನಾದರೂ ಸಿಹಿ ಮೂಲಕ ನಾವು ಈ ಒಂದು ಹಬ್ಬವನ್ನು ಆಚರಿಸೋಣ. ಸೊ ನೀವು ಏನಾದರೂ ಸಿಹಿ ತಯಾರಿಸ್ತಾ ಇದ್ದೀರಾ ಹೇಗೆ? ಕಾಶಿ ಹಲ್ವಾ ಮಾಡುವ. ಕಾಶಿ ಹಲ್ವಾ, ಓಕೆ. ಸೊ ಹಾಗಾದ್ರೆ ಕಿಚನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾದ್ರೆ ಕಿಚನ್ಗೆ ಹೋಗೋಣ, ಅಲ್ಲೇ ಗೊತ್ತಾಗುತ್ತೆ. ಅಲ್ಲೇ ಅಡುಗೆ ಮಾತಾಡೋಣ. ಬನ್ನಿ ಸರ್.
ಸೊ ಅಡಿಗೆ ಮನೆಗಂತೂ ಬಂದಾಯ್ತು. ಸೊ ಇಲ್ಲಿ ಮೇಡಮ್ದು ಕೈ ಚಳಕ ಈಗ ಏನಿದ್ರು ಕೂಡ. ಸೊ ಮೊಟ್ಟ ಮೊದಲಿಗೆ ನೀವು ಆಗ್ಲೇ ಹೇಳಿದ್ರಿ ಒಳ್ಳೆ ಅಡಿಗೆ ಮಾಡ್ತಾರೆ ಅಂತ ಹೇಳಿ. ಸೊ ಹೆಲ್ದಿ ಆಗಿರ್ಬೇಕು ಅಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ಒಳ್ಳೆ ಒಳ್ಳೆ ಅಡಿಗೆ ಆಗ್ಲೇಬೇಕು. ಸೊ ಮೇಡಮ್ ಹೇಗೆ ಶುರು ಮಾಡೋದು? ಸೊ ಕಾಶಿ ಅಲ್ವಾ ಅಂತ ಹೇಳಿದ್ರಿ. ಸೊ ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡುವ? ಬಾಣಲೆ. ಸೊ ನಾನು ನಿಮ್ಮ ಅಸಿಸ್ಟೆಂಟ್ ಸರ್, ಚಿಕ್ಕ ಮಟ್ಟಲ್ಲಿ ಅಸಿಸ್ಟೆಂಟ್ ಆಗಬಹುದು. ಅಲ್ಲ, ನಾನು ಹೆಲ್ಪ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಮನೆಯಲ್ಲಿ ಸಹ ಹೆಲ್ಪ್ ಮಾಡ್ತೀರಿ? ಹಾಂ, ತಿನ್ನಕ್ಕೆಲ್ಲ ಹೆಲ್ಪ್ ಮಾಡ್ತೀನಿ. ಹಾಂ. ಸರ್ ಸರ್ವಿಸಲ್ಲಿ ಇರುವಾಗ ಮದುವೆ ಆಗಿತ್ತಾ ಹೇಗೆ? ಹಾಂ, ಮದುವೆ ಸರ್ವಿಸಲ್ಲಿ ಇರುವಾಗಲೇ ಆಯ್ತು. ಇರುವಾಗಲೇ ಆಗಿತ್ತು. ಸೊ ಮೇಡಮ್ನ ಕರ್ಕೊಂಡು ಹೋಗಿದ್ರಾ ಹೇಗೆ? ಅಲ್ಲಿ ಏನಾದರೂ ಇಂಥ ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋಗಿ ಎಲ್ಲ ಆಸಾಮಲ್ಲಿ ಇರುವಾಗ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಅರುಣಾಚಲ್ ಪ್ರದೇಶ್, ಬಾರ್ಡರ್ ಆಫ್ ಚೈನಾ. ಅಲ್ಲಿ ಆ್ಯಕ್ಚುಲಿ ತುಂಬ ಚಳಿ ಇರುತ್ತೆ. ಒಂದು ಬೆಳಿಗ್ಗೆ ಎದ್ದು ಹೊರಗಡೆ ನೋಡಿದಾಗ ಕಂಪ್ಲೀಟ್ ಎಲ್ಲ ವೈಟ್ ಬೆಡ್ಶೀಟ್ ಹಾಸಿದಂಗೆ ಇರುತ್ತೆ. ಅಂಥದ್ರಲ್ಲಿ ಭಾಳಷ್ಟು ಚಳಿ ಇರುತ್ತೆ. ಸೊ ಮೇಡಮ್ಗೆ ಹೇಗೆ ಅನ್ನಿಸ್ತು ಫಸ್ಟ್? ನೀವು ಬೇಸಿಕಲಿ ಎಲ್ಲಿಂದ ಮೇಡಮ್? ನಂದು ಇಲ್ಲೇ ಮಂಗಳೂರು. ಮ್ಯಾಂಗ್ಳೂರಲ್ಲಿ. ಸೊ ನೀವು ಫಸ್ಟ್ ಮದುವೆ ಆದ ಕೂಡಲೇ ಅಲ್ಲಿ ಆಗ ಇಲ್ಲಿಂದ ಎಂಟೈರ್ಲಿ ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಎಲ್ಲವೂ ಕೂಡ. ಸೊ ಆ್ಯಕ್ಚುಲಿ ಜನರಲ್ ಪಬ್ಲಿಕ್ ಹೀಗೆ ಇದ್ದರೂ ಕೂಡ ಒಂದು ಡಿಫೆನ್ಸ್ ಪರ್ಸನನ್ನು ಮದುವೆ ಆದಾಗ ಅವರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ. ನಿಮ್ಮದು ಹೇಗೆ ಅನ್ನಿಸ್ತು ಆಗ? ಪ್ರಾಬ್ಲಮ್ ಆಗಲಿಲ್ಲ, ಅದಕ್ಕೆ ಹೊಂದ್ಕೊಂಡು ಹೋಗ್ತಾ ಇದ್ರಿ. ಸರ್ ನೀವು ಹೇಗೆ, ನಿಮಗೆ ಫಸ್ಟ್ ನೀವು ಜಾಯಿನ್ ಆದದ್ದು ಯಾವ ವರ್ಷದಲ್ಲಿ ಇದು ಡಿಫೆನ್ಸಿಗೆ? ನಾವು 1975 ನಾನು ಡಿಫೆನ್ಸಲ್ಲಿ ಜಾಯ್ನ್ ಆಗಿದ್ದೆ, ಸಿಗ್ನಲ್ಸಲ್ಲಿ. 1975. ಓ ಓಕೆ. ನಾವಿನ್ನೂ ಅಲ್ಲಿ ಹುಟ್ಟಿರಲ್ಲ, ಯಾಕಂದರೆ ಈಗ ಐ ಆಮ್ ನಾವು 69 years old. ಸೊ ನೀವು ಹುಟ್ಟಿರ್ಲಿಕ್ಕೆ ಚಾನ್ಸಸ್ ಇಲ್ಲ. ಅಲ್ಲಿ ಡಿಫೆನ್ಸಲ್ಲಿ ಆ ಸೆಲೆಕ್ಷನ್ ಆಗಿ ಅಲ್ಲಿಂದ ಸೀದಾ ಜಬಲ್ಪುರಕ್ಕೆ ಕಳಿಸಿದ್ರು. ಹೋಗುವಾಗ ನಾನು SP ಟೆಸ್ಟ್, ಸೈಂಟಿಫಿಕ್ ಫಿಸಿಕಲ್ ಟೆಸ್ಟ್ ಅಂತ ಹೇಳಿ ಒಂದು ಇರುತ್ತೆ. ಅದು ಒಂದು 3-4 ಟೈಪ್ ಟೆಸ್ಟ್ ಇರುತ್ತೆ. ಆ ಟೆಸ್ಟಲ್ಲಿ ಎಲ್ಲ A ಗ್ರೇಡಿಂಗಲ್ಲಿ ಪಾಸ್ ಮಾಡಿದ್ರು. ಅದಕ್ಕೆ ನನ್ನ ಜೊತೆಯಲ್ಲಿ ಒಂದು 4 ಜನ ಬೇರೆಯವರು ಸೆಲೆಕ್ಟ್ ಆಗಿದ್ದರು. ಸೊ ಅವ್ರದ್ದೆಲ್ಲ ವಾರಂಟ್ ತೊಗೊಂಬಂದು ನನ್ನ ಕೈಯಲ್ಲಿ ಕೊಟ್ಟರು. ನನ್ನ ಕೈಯಲ್ಲಿ ಕೊಟ್ಟಾಗ ನನಗೆ ಒಂಥರ ಮನಸ್ಸಿಗೊಂಥರ ಇದಾಯಿತು. ಅವರದೆಲ್ಲ ಅಂತ ಹೇಳಿದರೆ ಅವರೆಲ್ಲ ಆಪ್ರೇಟರ್ಸ್, ನಾನು ಮಾತ್ರ ಮೆಕ್ಯಾನಿಕ್. ಸೊ ನನಗೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ಮೆಕ್ಯಾನಿಕ್ ಅಂತ ಹೇಳಿದರೆ ಏನು, ಗಾಡಿನ ಕೆಳಗಡೆ ಕೂತ್ಕೊಂಡು ಸ್ಕ್ರೂ ಡ್ರೈವರ್ ತಗೊಂಡು ತಿರುಗಿಸೋದು ಅಂತ ತಿಳ್ಕೊಂಡಿದ್ದೆ. ಬಟ್ ನೋಡಿದಾಗ ಅವ್ರ ಹತ್ರ ನನಗೆ ಕಣ್ಣಲ್ಲಿ ನೀರು ಬಂದ. ಆವಾಗ ನಾನು ಮಾತ್ರ ಮೆಕ್ಯಾನಿಕ್, ಅವರೆಲ್ಲ ಆಪ್ರೇಟರ್ಸ್. ಅದು ಇಟ್ ಈಸ್ ಗ್ರೇಟ್ ಅಂತ ತಿಳ್ಕೊಂಡಿದ್ದೆ ನಾನು. ಆವಾಗ ಅವರೊಬ್ಬರು ಬಂದು ಹೇಳಿದ್ರು, ಅಯ್ಯೋ ನೀವೆಲ್ಲದರಲ್ಲಿ ನೀವು ಫಸ್ಟ್ ಬಂದಿದ್ದೀರಿ, ಅದಕ್ಕೋಸ್ಕರ ನಿಮಗೆ ವೈರ್ಲೆಸ್ ಮೆಕ್ಯಾನಿಕ್, ಅದು ಬರೀ ಮೆಕ್ಯಾನಿಕ್ ಅಲ್ಲ, ನಿಮ್ಮ ಗಾಡಿ ರಿಪೇರಿ ಮಾಡೋದಲ್ಲ ಅದು. ಸೊ ಅದಕ್ಕೆ ಎಲ್ಲರದು ವಾರಂಟ್ ನಿಮ್ಮ ಕೈಯಲ್ಲಿ ಕೊಟ್ಟಿದೆ. ಆವಾಗ ನನಗೂ ಒಂಥರ ಇದಾಯಿತು. ಎಲ್ಲರ ವಾರಂಟು ನನ್ನ ಕೈಯಲ್ಲಿ ಎಲ್ಲರದು ವಾರಂಟ್ ಕೊಡಬೇಕಾದ್ರೆ ಅದಕ್ಕೊಂದು ಸ್ಪೆಷಾಲಿಟಿ ಉಂಟಲ್ಲ ಅಂದ್ರೆ ಅದಕ್ಕೆ ಖುಷಿ ಆಯಿತು. ಅಲ್ಲಿ 6 months ಟ್ರೈನಿಂಗ್ ಎಲ್ಲರಿಗೂ ಇರುತ್ತೆ. ಅದು ನಾವು ಮಾಡಬೇಕು, ಅವರು ಮಾಡಬೇಕು, ಆಪ್ರೇಟರ್ಸು, ಮೆಕ್ಯಾನಿಕ್ ಎಲ್ಲರೂ ಮಾಡಬೇಕು. ಆ 6 months ಟ್ರೈನಿಂಗ್ ಆದ ಮೇಲೆ ಅವರವರ ಟ್ರೈಡ್ ಏನಿದೆ, ಏನೇನು ಟ್ರೈನಿಂಗ್ ಅದಕ್ಕೆ ತಗೋಬೇಕು, ಅದಕ್ಕೆ ಕಳಿಸ್ತಾರೆ. 1 or 2 years ಟ್ರೈನಿಂಗ್ ಇರುತ್ತೆ ಅದಕ್ಕೆ. ಅದೆಲ್ಲ ಮಾಡಿ ಆದಮೇಲೆ ನಮ್ಮ ಡ್ಯೂಟಿಗೆ ನಾವು ಹೋಗಬೇಕು. ಅಂದರೆ ಈ ಫಸ್ಟ್ 6 monthsಲ್ಲಿ ಕೊಡ್ತಾ ಇರೋ ಟ್ರೈನಿಂಗ್ ಎಲ್ಲರಿಗೂ ಒಂದು ಸೆಲ್ಫ್ ಪ್ರೊಟೆಕ್ಷನ್ಗೆ, ಪ್ಲಸ್ ಬೈ ಚಾನ್ಸ್ ನೀವು ಬಾರ್ಡರ್ಗೆ ಹೋದರೆ ಅಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ನಿಮಗೆ ಬರಬೇಕು. ಆ 6 months ಟ್ರೈನಿಂಗ್ ಕೊಡ್ತಾ ಇರೋದು. ಅದನ್ನೆಲ್ಲ ತಗೊಂಡು ಮತ್ತೆ ಕಂಟಿನ್ಯೂ ನಮ್ಮ ಟ್ರೈನಿಂಗ್ ಮಾತ್ರ ಮಾಡಿಕೊಂಡು ಕೆಲಸ ಮಾಡಿ. ಜೊತೆಯಲ್ಲಿ ನಮ್ದೇನು ಅಂತ ಹೇಳಿದ್ರೆ, ನನಗೆ ಚಿಕ್ಕ ವಯಸ್ಸಲ್ಲಿ ಓದಬೇಕು ಅಂತಿರೋ ತುಂಬ ಇಂಟ್ರೆಸ್ಟ್. ಕಮಾಂಡರ್ ಇಲ್ಲಿ ಇವರು, ಸೊ ಇವ್ರದ್ದು ಸ್ವಲ್ಪ ಕೇಳಬೇಕಾಗ್ತದೆ. ಸೊ ಇದಕ್ಕೀಗ ಸಕ್ಕರೆ ಹಾಕೋದು, ಸೊ ರುಚಿಗೆ ಅನುಸಾರವಾಗಿ. ಸೊ ಇಲ್ಲಿ ನಮ್ಮೊಂದು ಕಿಚನಲ್ಲಿ ಇವತ್ತು ಮೇಡಮ್ದು ಕಮಾಂಡ್ ನಡೀತಾರೆ. ಸೊ ಆಗ ಅವ್ರು ಎಲ್ಲಿ ನಮಗೆ ಮಾತನ್ನ ನಿಲ್ಲಿಸ್ಲಿಕ್ಕೆ ಹೇಳ್ತಾರೆ, ನಮ್ದು ಸ್ಟಾರ್ಟ್ ಮಾಡಿದ್ರೆ ಸೊ
ಇನಿಷಿಯಲ್ ಸ್ಟೇಜ್ ಆಗಿ ನೀವು ಮೆಕ್ಯಾನಿಕ್ ಆಗಿ ವೈರ್ಲೆಸ್ ಮೆಕ್ಯಾನಿಕ್. ಅದರಲ್ಲಿ ನೀವು ಏನು ಸಂದೇಶವನ್ನ ನೀವು ಕೊಡುವಂತ ನಮ್ಮ ಟ್ರೇಡ್ ಏನು ಅಂತ ಹೇಳಿದ್ರೆ ಕಮ್ಯುನಿಕೇಶನ್ ಸಿಸ್ಟಮ್ ಮೈನ್ ಆಗಿ. ಆ ರೇಡಿಯೋ ರಿಲೇ ಎಕ್ವಿಪ್ಮೆಂಟ್ಸ್ ಅನ್ನು ಒಂದು ಪಾರ್ಟಿ ಒಂದು ಕಡೆ ಹೋಗುತ್ತೆ, ಒಬ್ಬರು ಈಸ್ಟ್ಗೆ ಹೋಗೋದಾದ್ರೆ ಇನ್ನೊಂದು ಪಾರ್ಟಿ ವೆಸ್ಟ್ಗೆ ಹೋಗುತ್ತೆ. ಆ ವೆಹಿಕಲಲ್ಲಿ ಎಲ್ಲ ರೇಡಿಯೋ ರಿಲೇ ಎಕ್ವಿಪ್ಮೆಂಟ್ಸು ಕನೆಕ್ಷನ್ ಇರುತ್ತೆ, ಕನೆಕ್ಟ್ ಮಾಡಿರುತ್ತೆ, ಆಲ್ರೆಡಿ ಕನೆಕ್ಷನ್ ಆಗಿರುತ್ತೆ. ಅಲ್ಲಿ ಹೋಗಿ ನಾವು ಏರಿಯಲ್ಲಿ ಕನೆಕ್ಟ್ ಮಾಡಿ ಅಲ್ಲಿಂದ 2 ಫ್ರೀಕ್ವೆನ್ಸಿ ಇರುತ್ತೆ, ಒಂದು ಟ್ರಾನ್ಸ್ಮಿಟಿಂಗ್ ಫ್ರೀಕ್ವೆನ್ಸಿ, ಇನ್ನೊಂದು ರಿಸೀವಿಂಗ್ ಫ್ರೀಕ್ವೆನ್ಸಿ. ಅಂದರೆ ಸಪೋಸ್ ಎ ಬಿ ಟೀಮ್ ಆದರೆ ಎ ಟೀಮ್ ಹತ್ರ ಟ್ರಾನ್ಸ್ಮಿಟಿಂಗ್ ಫ್ರೀಕ್ವೆನ್ಸಿ ಇದ್ದರೆ ಬಿ ಟೀಮ್ ಹತ್ರ ರಿಸೀವಿಂಗ್ ಫ್ರೀಕ್ವೆನ್ಸಿ ಇರುತ್ತೆ. ಇಲ್ಲಿಂದ ನಾವು ಮಾತಾಡಿದಾಗ ಅವರು ಅಲ್ಲಿ ರಿಸೀವ್ ಮಾಡ್ತಾರೆ. ಅದೇ ಥರ ಅವರ ಟ್ರಾನ್ಸ್ಮಿಟಿಂಗ್ ಫ್ರೀಕ್ವೆನ್ಸಿ ನಮ್ಮ ರಿಸೀವಿಂಗ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಹಾಗೆ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಕನೆಕ್ಟ್ ಮಾಡಿ ಆದಮೇಲೆ ಅಲ್ಲಿಗೆ ನಾವು ಮಾತಾಡಿ ಸರಿ ಇದೆ ಅಂದಿದ್ದರೆ ಅದನ್ನು ನಾವು ರೇಡಿಯೋ ರಿಲೇ ಎಕ್ವಿಪ್ಮೆಂಟ್ಸ್ಗೆ ಅದನ್ನು ಕನೆಕ್ಟ್ ಮಾಡ್ತೀವಿ. ಅದನ್ನು ಎಕ್ಸ್ಚೇಂಜಿಗೆ ಕನೆಕ್ಟ್ ಮಾಡ್ತೀವಿ. ಒಂದು ಎಕ್ಸ್ಚೇಂಜ್ ಇರುತ್ತೆ, ಆ ಎಕ್ಸ್ಚೇಂಜಿಗೆ ಕನೆಕ್ಟ್ ಮಾಡಿ ಅಲ್ಲಿಂದ ಒಂದೊಂದು ಕನೆಕ್ಷನ್ ವೈರ್ ಮುಖಾಂತರ ನಾವು ಕಮಾಂಡಿಂಗ್ ಆಫೀಸರು, ಸೆಕೆಂಡ್ ಇನ್ ಕಮಾಂಡ್, ಅವ್ರಿಗೆ ಕ್ಯಾಪ್ಟನ್, ಅಡ್ಜುಟೆಂಟ್ ಅಂತ ಹೇಳುತ್ತೆ, ಅವರಿಗೆಲ್ಲ ಕನೆಕ್ಷನ್ ಕೊಡ್ತೀವಿ. ಆಕ್ಚುಲಿ ಬೇಸಿಕಲಿ ಕಮ್ಯುನಿಕೇಶನ್ ತುಂಬಾ ಮುಖ್ಯವಾಗಿರುತ್ತೆ. ಮುಖ್ಯವೂ ಕೂಡ ಅಷ್ಟೇ, ಅದನ್ನ ಸೀಕ್ರೆಟ್ ಕೂಡ ಇರುತ್ತೆ. ಸೊ ತಾವು ವಿವಿಧ ಕ್ಷೇತ್ರಗಳಲ್ಲಿ ಕೂಡ ಕೈ ಹಾಕಿದ್ದೀರಿ. ಸೆನ್ಸ್ ಸೊ ನಾನು ಆಗ್ಲೇ ಕೇಳ್ಪಟ್ಟೆ ನೀವು ಆಡುಮುಟ್ಟದ ಎಲೆ ಇಲ್ಲ ಅಂತ ಹೇಳ್ತಿಲ್ಲ. ಆ ಥರ ಬ್ಯಾಂಕರ್ ಹಾಗೇನೆ ಅಡ್ವೊಕೇಟ್, ಈಗ ಅಡ್ವೊಕೇಟ್, ಲೆಕ್ಚರ್ ಆಗಿ ವರ್ಕ್ ಮಾಡಿದ್ದೀನಿ, ಕಂಡಕ್ಟರ್, ಬಸ್ ಕಂಡಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ, ಹೋಟ್ಲಲ್ಲಿ ವರ್ಕ್ ಮಾಡಿದ್ದೀನಿ. ಎಲ್ಲ ಡಿಪಾರ್ಟ್ಮೆಂಟ್ ಇನಿಷಿಯಲ್ ಸ್ಟೇಜ್ ಸ್ಟಾರ್ಟ್ ಆಗಿರೋದೇ ಹೋಟೆಲ್ನಲ್ಲಿ. ಓಕೆ, ಅದೇ ಹೇಳಿದಲ್ಲ, ಒಂದು ಯಾವುದೇ ಕ್ಷೇತ್ರದಲ್ಲೂ ಕೂಡ ನಮ್ಗೆ ಎಲ್ಲವೂ ಕೂಡ ಗೊತ್ತಿದ್ರೆ ಅಂದ್ರೆ ಒಂದು ಪರಿಣತಿಯನ್ನ ನಾವು ಹೊಂದ್ಕೊಂಡಿರ್ತೀವಿ. ಒಂದು ಎರಡನೇದು ಅಂತ ಹೇಳಿದ್ರೆ ಒಂದು ಮಾತಿದೆಯಲ್ಲ, ಯು ಶುಡ್ ನಾಟ್ ಪುಟ್ ಆಲ್ ದ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ ಹೇಳಿ. ಹಾಗೆ ಈ ನಮ್ಮ ಭಾರತದಲ್ಲಿ ಇತ್ತೀಚೆಗೆ ಏನು ಕಾಣ್ತದೆ ಅಂತ ಹೇಳಿದ್ರೆ ಕೆಲಸ ಇಲ್ಲ ಅಂತ ಹೇಳ್ತಾರೆ. ನನ್ನ ಹತ್ರ ಒಂದು 10 ಕೆಲಸ ಉಂಟು. ಯಾಕಂದರೆ ಎಲ್ಲದರಲ್ಲಿ ಕೈ ಹಾಕಿದಾಗ ಎಲ್ಲ ಕಲಿತಾಗ ಎಲ್ಲಿ ಹೋದರೂ ಕೆಲಸ ಸಿಗುತ್ತೆ. ಆ ಥರ ಒಂದು ನಾವು ಕಲ್ತ್ಕೋಬೇಕು. ಈಗ ಮಕ್ಕಳಲ್ಲಿ ಏನು ಅಂತ ಹೇಳಿದ್ರೆ, ಮಕ್ಕಳ ಮನಸ್ಸಲ್ಲಿ ನಾವು ಯಾವುದು ಓದೋಕ್ಕೆ ನನ್ನನ್ನು ಕಳಿಸಿದೆ ಅಷ್ಟು ಮಾತ್ರ ಓದೋದು, ಅದಕ್ಕಿಂತ ಮುಂದೆ ಹೋಗಬೇಕು ಅಂತಿರೋ ಆಸೆ ಅವ್ರಿಗಿಲ್ಲ. ನಾನು ಇಂಜಿನಿಯರ್ ಅಂತ ಹೇಳಿದ್ರೆ ಇಂಜಿನಿಯರ್ ಕೆಲಸನೇ ನನಗಾಗಬೇಕು, ನನಗೆ ಬೇಕು. ಇದು ಒಂದು ಕಾಲ ಇತ್ತು ಮುಂಚೆ, ಈಗ ಅದೆಲ್ಲ ಹೋಯ್ತು. ಈಗ ಅಂತ ಹೇಳಿದ್ರೆ ನೀವು ಏನೇನು ಕಲಿತೀರಿ ದಟ್ ವಿಲ್ ಕಮ್ ಇನ್ ಯೂಸ್. ಯಾವಾಗಲೂ ಎಲ್ಲಿಯೋ ಒಂದು ಕಡೆ ನಿಮಗೆ ಅದು ಯೂಸ್ಗೆ ಬರ್ತದೆ. ಹಾಗಾಗಿ ಎಲ್ಲರೂ ಹೇಳ್ತಾರಲ್ಲ, ಕಲ್ತಂತ ವಿದ್ಯೆ ಯಾವತ್ತೂ ಕೈ ಬಿಡೋದಿಲ್ಲ. ಇವತ್ತು ಯಾವ ವಿದ್ಯೆಯೂ ಕೂಡ ಹೆಚ್ಚು ಅಲ್ಲ ಕಮ್ಮಿ ಅಲ್ಲ. ಹೌದು, ಈಗ ಆ ಕಲ್ತಿರೋದೆಲ್ಲ ಈಗ ನನಗೆ ಪಬ್ಲಿಕ್ಕಿಗೆ ಸರ್ವ್ ಮಾಡಲಿಕ್ಕೆ ಅಂತ ಹೇಳಿ ನನಗೆ ಅದು ಯೂಸ್ಗೆ ಬರ್ತಾ ಇದೆ. ಇಲ್ಲಿ ಈಗ ಒಂದು ಕೂಡ ರೆಡಿ ಆಯಿತು. ಒಗ್ಗರಣೆ ಕೊಟ್ಟರೆ ಆಯ್ತಾ? ಏಲಕ್ಕಿ ಹಾಕ್ತಾನೆ, ಪುಡಿಯ ತುಪ್ಪ ಇಟ್ಕೊಳ್ಳೋದಾ? ತುಪ್ಪ ಹಾಕ್ಬೇಕು. ಈ ಸರಿ ಇಲ್ಲ, ಇಡಿ. ಸೊ 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ ಅದು ಕರೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಇವತ್ತು ಆಗಲ್ಲ ಅಂದಿರೋದು ಏನಿಲ್ಲ ಲೈಫಲ್ಲಿ, ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತಲ್ಲ. ಮತ್ತೆ ಇನ್ನೇ ಇಬ್ಬರಿದ್ದರೆ ಒಂದು ಪಂಚಮ ಕಾರ್ಯ ಸಿದ್ಧಿ ಅಂತ ಹೇಳಿದ್ರೆ ಆಗ್ಬೋದಾಯ್ತು. ಸೊ ಮೇಡಮ್ ಕೂಡ ಕನ್ನಡದಲ್ಲಿ ಏನು ಎಮ್ ಎ ಮಾಡಿ. ಸೊ ತಾವು ಕೇರಳದಿಂದವ ಹೇಗೆ? ಇಲ್ಲ, ಮಂಗಳೂರಿಗೆ. ಸೊ ಸರ್ ಮಾತಾಡುವಾಗ ಅವ್ರದ್ದು ಆಕ್ಸೆಂಟ್ ಎಲ್ಲ ಸ್ವಲ್ಪ ಇದು ಕೇರಳೈಟ್ ಆಕ್ಸೆಂಟ್ ಇದೆ. ಸೊ ಹಾಗಾಗಿ ನಾನು ಅನ್ಕೊಂಡೆ ನೀವು ಕೇರಳೈಟ್ ಆಗಿರ್ಬೋದು ಏನು ಅಂತ ಹೇಳಿ. ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಸಂಭ್ರಮಕ್ಕೆ ಸಿಹಿಯಾದಂತ ಕಾಶಿ ಅಲ್ವಾ ಇದು? ಅಡಿಗೆ ಮನೆ ನಿಮ್ಮದು, ಅಡಿಗೆ ನಮ್ಮದು. ಹೊಸ ರುಚಿ ನಿಮ್ದು, ಅಡಿಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ತಗೊಳ್ಳಿ.
ಸೊ ಸರ್ ಹೇಳಿ ನನಗೇನೆ ನನ್ನ ಕಿಚನಲ್ಲಿ ನನ್ನ ಮಾತನ್ನು ಮರೆಸ್ಬಿಟ್ರು. ಅಷ್ಟೊಂದು ಮಂತ್ರ ಮುಗ್ಧೆ ಆದೆ ಮಾತನ್ನ ಕೇಳಿ. ಹಾಗೆ ಆಗಬೇಕು, ಖುಷಿ ಆಗಬೇಕು, ಖುಷಿಯಿಂದ. ರೆಡಿ ಆಗಿದೆ. ಸೊ ಕಾಶಿ ಹಲ್ವಾ, ಸೊ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಕಾಶಿ ಹಲ್ವಾ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ. ಥ್ಯಾಂಕ್ ಯು. ಸೊ ಹಬ್ಬದ ಪ್ರಯುಕ್ತ, ಹಬ್ಬ ಯಾವ ಹಬ್ಬ ಅಂತ ಹೇಳಿದ್ರೆ ಇದು ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ. ಇದಕ್ಕಿಂತ ಮಿಗಿಲಾದಂಥ ಹಬ್ಬ ಬೇರೆ ಬೇಕೆ. ಸೊ ಇವತ್ತು ಸಿಹಿಯಾದಂಥ ಕಾಶಿ ಹಲ್ವಾ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಂದು ನೋಡಿ. ಕಾಶಿ ಹಲ್ವಾ ತಯಾರಿಸೋ ವಿಧಾನ: ಮೊದಲು ತುರಿದ ಬೂದು ಕುಂಬಳಕಾಯನ್ನು ನೀರು ಆವಿಯಾಗುವವರೆಗೂ ಹುರಿಯಿರಿ. ನಂತರ ರುಚಿಗೆ ಅನುಸಾರವಾಗಿ ಸಕ್ಕರೆ, ಕೇಸರಿ ಹಾಕಿ ಪಾಕ ಬರುವವರೆಗೂ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ತುಪ್ಪ, ಏಲಕ್ಕಿ ಹಾಕಿ ಒಂದು ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ ಸೇರಿಸಿ ಮಗಚಿಕೊಳ್ಳಿ. ಈಗ ಸವಿಯಾದ ಸಿಹಿಯಾದ ಕಾಶಿ ಹಲ್ವಾ ತಯಾರು. ಸೊ ಒಂದು ಕಾಶಿ ಹಲ್ವಾ ರೆಡಿಯಾಗಿದೆ. ಇನ್ನಷ್ಟು ಮಾತಾಡಬೇಕು, ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ರೆಸಿಪಿ ಏನು ಅದನ್ನು ಕೂಡ ಗೊತ್ತಿಲ್ಲ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂಚಿಕೆಯೆಂದು ಒಂದು ಕಾಶಿ ಹಲ್ವಾ ರೆಡಿ ಆಯಿತು. ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಸೊ ಮೇಡಮ್, ಈಗ ಯಾವ ರೆಸಿಪಿ? ಇವಾಗ ಫಸ್ಟ್ ಮೇಡಮ್ ಹತ್ರವೇ ಕೇಳಬೇಕಾಗ್ತದೆ. ಏನು ರೆಸಿಪಿ ಹೇಳ್ಕೊಡ್ತಿದ್ದೀರಿ? ಖಾರ ಪೊಂಗಲ್ ಮಾಡಿ. ಖಾರ ಪೊಂಗಲ್, ಓಕೆ. ಸೊ ಒಂದು ಸ್ವೀಟ್ ಆದರೆ ಇನ್ನೊಂದು ಖಾರ ಬೇಕು. ಸರಿ, ನಾವು ಸ್ಟಾರ್ಟ್ ಮಾಡ್ತಾ ಹಾಗೇನೆ ಮಾತಾಡೋಣ. ಎಸ್ ಮೇಡಮ್, ಹೇಗೆ ಶುರು ಮಾಡೋದು? ಬೇಳೆ ಹುರಿಬೇಕು. ಹುರಿಲಿಕ್ಕೆ ಉಂಟಾ? ಮೇಡಮ್ ಮೊದಲು ಏನಾದರೂ ಕೆಲಸ ಏನಾದರೂ ಮಾಡ್ತಿದ್ರೆ ಹೇಗೆ? NSS ಡಿಪಾರ್ಟ್ಮೆಂಟಲ್ಲಿದೆ, ಯೂನಿವರ್ಸಿಟಿ. ಓಕೆ ಓಕೆ ಓಕೆ. ಒಂದು 16 NSS ಡಿಪಾರ್ಟ್ಮೆಂಟಲ್ಲಿ FDC. ಎಷ್ಟು ವರ್ಷಗಳ ಕಾಲ? 16 ವರ್ಷ. 16 ವರ್ಷ ಮಾಡ್ತಾ ಇದ್ರಿ? ಹೌದು. ನಾನಂದರೆ ಕಾಲೇಜಲ್ಲಿರುವಾಗ NSS ಅಲ್ಲಿ. ಓಕೆ. ಆಗ ಇದರಲ್ಲಿ ಕೆಲಸ ಸಿಕ್ಕಿತ್ತು. ಸೊ ಹಾಗಾಗಿ ಏನಾದರೂ ಫೋರ್ಸಲ್ಲಿ ಇರುವವರನ್ನೇ ಮದುವೆ ಆಗಬೇಕು ಅಂತ ಏನಾದರೂ ಇತ್ತ ಹೇಗೆ? ಹಾಗೇನಲ್ಲ. ಯೂಶ್ವಲಿ ಹೆಚ್ಚಾಗಿ ಈ ಥರ ಜನರಲ್ ಪಬ್ಲಿಕ್ ಏನಾದರೂ ಸಡನ್ ಈ ಥರ ಫೋರ್ಸಸ್ಸಲ್ಲಿ ಇರುವವರನ್ನ ಮದುವೆ ಆಗಬೇಕು ಅಂತ ಹೇಳಿದ್ರೆ ಕೆಲವರು ಭಯ ಪಟ್ಕೊಳ್ಳುವಂಥದ್ದು. ಸೊ ನಿಮಗೆ ಏನೆಲ್ಲ ಅನುಭವ ಏನಾಗಿತ್ತು? ಮನೇಲಿ ಏನಾದರೂ ಹೇಳಿದ್ರ ಹೇಗೆ? ಇಲ್ಲ, ಅಂಥದ್ದೇ. ನಮ್ಮ ಅಣ್ಣ ಇಲ್ಲಿ ಪುತ್ತೂರಲ್ಲಿ, ಅವರ ಅಣ್ಣ ಇಲ್ಲಿ ಸೆಟ್ಲ್ ಆಗಿದ್ದಾರೆ ಆ ಕ್ಯಾರಪ್ಪಲ್ಲಿ. ಹಾಗೆ ಅವರು ಒಂದು ಅವರು ಲವ್ ಆಫ್ಟರ್ ಮ್ಯಾರೇಜ್. ಎಕ್ಸಾಕ್ಟ್ಲಿ, ಅದು ತುಂಬಾ ಚೆನ್ನಾಗಿರುತ್ತೆ. ಡಿಪ್ಲೊಮಾ ಮಾಡಿದ್ರಿ, ಡಿಗ್ರಿ ಮಾಡಿದ್ರಿ, ಹಾಗೇನೆ ನೀವು ತುಳುವಲ್ಲಿ ಕೂಡ. ತುಳುವಲ್ಲಿ ನಾನು ತುಳು ಅಕ್ಷರ ಅದರದೊಂದು ಈ ಕೊರೋನಾ ಟೈಮಲ್ಲಿ ಆನ್ಲೈನ್ ಒಂದು ಕ್ಲಾಸ್ ಆಗ್ತಾ ಇತ್ತು. ಅದನ್ನು ಅಟೆಂಡ್ ಮಾಡಿ, ಎಕ್ಸಾಮ್ ಅಟೆಂಡ್ ಮಾಡಿ 95% ಮಾರ್ಕ್ಸ್ ತೊಗೊಂಡಿದ್ದೀನಿ ಅಲ್ಲಿ. ತುಳು ಅಕ್ಷರ ಓದಕ್ಕೂ ಬರ್ತೇನೆ ನನಗೆ. ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ, ಯಾಕಂದರೆ ನನ್ನ ಜೊತೆಯಲ್ಲಿ ತುಳುವಲ್ಲಿ ಮಾತಾಡೋರು ಯಾರು ಇಲ್ಲ. ಆಫ್ ಮಾಡ್ತಾನೆ, ತೆಗಿಯೋದಾ? ಆಫ್ ಮಾ. ಇನ್ನು ಅಕ್ಕಿ ಒಟ್ಟಿಗೆ ಹಾಕಿ ಕುಕ್ಕರಿಗೆ ಹಾಕು. ಕುಕ್ಕರ್ ಬೇಕಾ? ಹೌದು. ನೀರು ಹಾಕ್ಬೇಕಾ? ಹೌದು, ನೀರು ಬೇಕಾ? ಹಾಕಿ ನೋಡ್ಕೊಳ್ಳಿ. ಸಾಕು. ಹಾಂ, ಸಾಕು.
ಸರ್ಗೆ ಸ್ವೀಟ್ ಇಷ್ಟವೋ ಖಾರನ? ನನಗೆ ಖಾರ ಇಷ್ಟ. ಖಾರ ಇಷ್ಟ. ಹೌದು. ಮೇಡಮ್ಗೆ ಹಾಕ್ಬೇಕಾ ಇದು? ಹಾಕ್ಲಿ. ಮತ್ತೆ ಸ್ವಲ್ಪ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಲ್ಲ, ಶುಗರ್ ಬಾರ್ಡರ್ ಎಲ್ಲಿದೆ, ಸೊ ಈ ಆ ಬಾರ್ಡ್ರನ್ನ ಕಾಯ್ಬೇಕೀಗ, ಆ ಬಾರ್ಡ್ರನ್ನ ಕಾಯ್ಬೇಕೀಗ. ಪೆಪ್ಪರ್ ಹಾಕ್ತಾನೆ, ಶುಂಠಿ ಹಾಕ್ತಾನೆ, ಹಸಿಮೆಣಸಿಗೆ ಕಟ್ ಮಾಡಿ ಇದಿಷ್ಟು ಹಾಕಿ ಬೇಯೋದಕ್ಕೆ ಇಡುದ. ಅರಿಶಿಣ ಹಾಕ್ಬೇಕಾ? ಹೌದು, ಅರಿಶಿಣ. ಸೊ ನಮ್ಮ ಕಿಚನಲ್ಲಿ ಎಲ್ಲವೂ ಕೂಡ ಪ್ಯೂರ್, ಎಲ್ಲವೂ ಕೂಡ ಹೆಲ್ದಿ. ಸೊ ನೀವಾಗಲೇ ಹೇಳಿದ್ರಿ, ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ನಾವು ಆರೋಗ್ಯವನ್ನು ಉತ್ತಮವಾಗಿ ಇಡೋದಕ್ಕೆ ಎಲ್ಲವೂ ಕೂಡ ಅದಕ್ಕೋಸ್ಕರ ಎಲ್ಲವೂ ಕೂಡ ಹೆಲ್ದಿ ಮಸಾಲವಾಗಿರ್ಲಿ ಅಥವಾ ಆಯಿಲ್ ಆಗಿರ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅವರವರ ಹೆಲ್ತಿನ ಬಗ್ಗೆ ಅವರವರೇ ಕಾನ್ಷಿಯಸ್ ಆಗಿರಬೇಕು. ಬೇರೆಯವರಿಗೆ ಅದರ ಬಗ್ಗೆ, ನನ್ನ ಹೆಲ್ತಿನ ಬಗ್ಗೆ ಬೇರೆ ಯಾರಿಗೂ ಕಾಳಜಿ ವಹಿಸಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮನ್ನ ನೋಡ್ತಾ ಇರುವಾಗ ಗೊತ್ತಾಗುತ್ತೆ ನಿಮ್ಮ ಹೆಲ್ತ್ ಮೇಡಮ್ ಒಳ್ಳೆ ರೀತಿಯಲ್ಲಿ ಕಾಪಾಡ್ತಾ ಬಂದಿದ್ದಾರೆ ಅಂತೇಳಿ. ಸೊ ಆರೋಗ್ಯಭರಿತವಾದ ಖಾದ್ಯಗಳನ್ನ ಅಡುಗೆ ಮಾಡಿ ಕೊಡ್ತಾರೆ. ಭಕ್ಷಣ ಅಂತ ಹೇಳಿದ್ರೆ ಅದು ಒಂದು ಲಿಮಿಟೇಷನ್ ಇರಬೇಕು. ಯಾವಾಗ ಆಹಾರ ನಮ್ಮ ಫ್ರೀಯಾಗಿ ಸಿಗ್ತಾ ಇದೆ ಅಂತೇಳಿ ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು. ರಾತ್ರಿ ಕಡಿಮೆ, ಇಲ್ಲ ರಾತ್ರಿ ಕಡಿಮೆ ಒಂದೆರಡು ಚಪಾತಿ, ಒಂದು ಬಾಳೆಹಣ್ಣು, ಇಲ್ಲ ಒಂದು ಗ್ಲಾಸ್ ಹಾಲು, ಅಷ್ಟು ಸಾಕಾಗುತ್ತೆ. ಅದು ಡೈಜೆಸ್ಟ್ ಆಗಬೇಕು ಕ್ಲಿಯರಾಗಿ, ಅಷ್ಟೇ ನಮ್ಮ ಬಾಡಿಗೆ ಸಾಕಾಗುತ್ತೆ. ಇನ್ನು ಸ್ಟೀಮ್ ಬಿಡೋವರೆಗೂ ಸ್ವಲ್ಪ ವೇಟ್ ಮಾಡಬೇಕು. ಸರ್, ಈಗ ನೀವು ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಸೊ ಈಗ ರಿಟೈರ್ಮೆಂಟ್ ಆದ ನಂತರ ನೀವು ಸ್ಟಾರ್ಟ್ ಮಾಡಿದ್ದೀರಿ ಅಂತ? ರಿಟೈರ್ಮೆಂಟ್ ಆದಮೇಲೆ ನಾನು ಬ್ಯಾಂಕಲ್ಲಿ ಜಾಯ್ನ್ ಆಗಿ, ಸ್ಟೇಟ್ ಬ್ಯಾಂಕಲ್ಲಿ. ಸ್ಟೇಟ್ ಬ್ಯಾಂಕಲ್ಲಿ ಜಾಯ್ನ್ ಆಗಿ ಅದರಲ್ಲಿ ಮ್ಯಾನೇಜರ್ ಆಗಿ 2014 ರಿಟೈರ್ ಆಯಿತು. ಬ್ಯಾಂಕಲ್ಲಿ ಇರುವಾಗಲೇ ಹಾಸನದಲ್ಲಿ ಲಾ ಕಾಲೇಜಲ್ಲಿ ಈವ್ನಿಂಗ್ ಕಾಲೇಜ್ ಇತ್ತು ಆವಾಗ. 6 to 9 o'clock, 6 to 9 ಲಾ ಕಾಲೇಜಲ್ಲಿ ಅಟೆಂಡ್ ಮಾಡಿ LLB ಮಾಡಿದ್ದೆ 1992. ಅದು ಕಂಪ್ಲೀಟ್ ಮಾಡಿ ಆದಮೇಲೆ ರಿಟೈರ್ಡ್ ಆಗೋದಕ್ಕಿಂತ ಮುಂಚೆನೇ LLM ಮಾಡಿದ್ದು, ಮಾಸ್ಟರ್ ಆಫ್ ಲಾ. ಅದನ್ನು ಮಾಡಿ, ಅಂದರೆ ಫಸ್ಟೇ ಒಂದು ಪ್ಲ್ಯಾನ್ ಇತ್ತು ನನಗೆ, ರಿಟೈರ್ಡ್ ಆದ ಕೂಡಲೇ ಅಡ್ವೊಕೇಟ್ ಆಗಿ ವರ್ಕ್ ಮಾಡಬೇಕು ಅಂತೇಳಿ. ಸೊ ಆ ಪ್ಲ್ಯಾನ್ ಪ್ರಕಾರ LLM ಮಾಡಿ ರಿಟೈರ್ಡ್ ಆದ 2014 ರಿಟೈರ್ಡ್ ಆದ ಕೂಡಲೇ ಬ್ಯಾಂಗ್ಳೂರು ಮತ್ತು ಮ್ಯಾಂಗ್ಳೂರು ಎರಡು ಕಡೆಯೂ ರಿಜಿಸ್ಟ್ರೇಷನ್ ಮಾಡಿಸಿ ಒಂದು ವಾರದಲ್ಲಿ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ, ಮುಳಿಯ ಅಸೋಸಿಯೇಟ್ಸ್ ಅಂತೇಳಿ ನಮ್ಮ ಸೀನಿಯರ್, ಅವ್ರ ಹತ್ರ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರುವಾಯಿತು. ಈಗ ನನ್ನದಾಗೆ ಒಂದು ಆಫೀಸ್ ಓಪನ್ ಮಾಡಿದ್ದೀನಿ ಒಂದು 2 years ಬ್ಯಾಕ್, ಸೋಮೇಶ್ವರದಲ್ಲಿ, ಮನೆ ಹತ್ತಿರದಲ್ಲಿ ಒಂದು. ಎರಡನೇದು ಈ ಆಫೀಸು ಉಂಟು, ಅಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ನಾನು. ವಾರಕ್ಕೆ 1-2 ದಿವಸ 3 ದಿವಸ ಅಲ್ಲಿಗೆ ಹೋಗ್ತೀನಿ, ಅದು ನಡೀತಾ ಇದೆ. ಎಲ್ಲ ದೇವರ ದಯೆಯಿಂದ ಎಲ್ಲಿ ಕೈ ಹಾಕಿದರೂ ಕೂಡ ಅಲ್ಲಿ ಫೇಲ್ಯೂರ್ ಅಂತ ಹೇಳಿ ನಾನು ನೋಡಲೇ ಇಲ್ಲ, ಎಲ್ಲ ಕಡೆನೂ ಸಕ್ಸಸ್. ಸೊ ಹೇಳೋ ರೀತಿ ನೋಡ್ತಾ ಇರುವಾಗ ಒನ್ಸ್ ಅ ಸೋಲ್ಜರ್ ಆಲ್ವೇಸ್ ಅ ಸೋಲ್ಜರ್. ನೀವು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಹೋಗುವಾಗಲೂ ಕೂಡ ಇಲ್ಲಿಯೂ ಕೂಡ ಈಗ ಲಾ ಅಂತ ಹೇಳಿದ್ರೆ ಇದನ್ನು ಕೂಡ ಒಂದು ಕಾನೂನನ್ನು ಕಾಯುವಂತ ಒಂದು. ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ನಾವು ಒಂದು 4 Ds ಫಾಲೋ ಮಾಡಬೇಕಾಗುತ್ತೆ. ನಂಬರ್ 1 ಇಸ್ ಡಿಸಿಪ್ಲಿನ್, ಸೆಕೆಂಡ್ 1 ಇಸ್ determination and dedication and devotion. The fourth one is devotion with hard work. ಇದು 5 ನೀವು ಫಾಲೋ ಮಾಡಿದರೆ ಯು ವಿಲ್ ನೆವರ್ ಫೈಂಡ್ ಫೇಲಿಯರ್ ಇನ್ ಯುವರ್ ಲೈಫ್. ಹಾಗಾಗಿ ಇದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಕೂಡ ಅಟ್ ದ ಏಜ್ ಆಫ್ 16 ನಾನು 4 ಗಂಟೆಗೆ ಎದ್ದೇಳ್ತಾ ಇದ್ದೆ, 4 ಗಂಟೆಗೆ. ಇವತ್ತು 4 ಗಂಟೆಗೆ ಎದ್ದೇಳ್ತೀನಿ. ನೋಡೋದು ಎದ್ದು ಒಂದು ಅದೇ ಹೆಲ್ತಿನ ಬಗ್ಗೆ ಕಾಳಜಿ ಇರಬೇಕು ಅಂತ ಹೇಳಿದಲ್ಲ, 1-2 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ. ಯೋಗ, ಅದಾದಮೇಲೆ ಯೋಗ ಮಾಡ್ತೀನಿ, ಒಂದು 1 hour ಯೋಗ ಮಾಡ್ತೀನಿ. ಅದಾದಮೇಲೆ ಶಟಲ್ ಬ್ಯಾಡ್ಮಿಂಟನ್ ಆಡ್ತೀನಿ. ಇದೇ ಈ ಮಾರ್ಚ್ 1ಗೆ ಒಂದು ಸುಳ್ಯದಲ್ಲಿ ಒಂದು ಕಾಂಪಿಟೇಷನ್ ಇತ್ತು, ಲಯನ್ಸ್ ಕ್ಲಬ್ಬಿಂದ, 4 ಡಿಸ್ಟ್ರಿಕ್ಕಿಂದ. ಅದರಲ್ಲಿ ನಾನು ಚಾಂಪಿಯನ್, ಫಸ್ಟ್ ಬಂದೆ. ನನ್ನ ಮಗಳಿಗೂ ಅವಳು ರನ್ನರ್ ಅಪ್ ಅಂಡರ್ 20. ಸೊ ಹಾಗಾಗಿ ಅದನ್ನು ಮಾಡಬೇಕು. ಈಗ ನೀವು ಎಂಥ ಕೆಲಸ ಮಾಡಲಿಕ್ಕೆ ಹೋದರೂ, ಈಗ ಒಬ್ಬರು ಫಾರ್ಮರು ಕೃಷಿ ಮಾಡ್ತಾರೆ, ಅವರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾನು ತುಂಬ ಕೆಲಸ ಮಾಡ್ತಾಯಿರ್ತೀನಿ. ಓಕೆ, ಕೆಲಸ ಮಾಡ್ತಾರೆ,
ಬಟ್ ನಿಮ್ಮ ಎಲ್ಲ ಬಾಡಿಯಲ್ಲಿ ಇರುವ ಎಲ್ಲ ಪಾರ್ಟ್ಸ್ಗೂ ಈಕ್ವಲ್ ಆಗಿ ಅದು ಎಕ್ಸಸೈಸ್ ಸಿಗೋದಿಲ್ಲ. ಅದು ಯೋಗದಲ್ಲಿ ಮಾತ್ರ ಸಿಗುತ್ತೆ. ಸೊ ಯೋಗ ಶುಡ್ ಬಿಕಮ್ ಎ ಪಾರ್ಟ್ ಆಫ್ ಯುವರ್ ಲೈಫ್. ಅದನ್ನು ಚಿಕ್ಕ ವಯಸ್ಸಿಂದ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಹಾಗಾಗಿ ಹೆಲ್ತಿನ ಬಗ್ಗೆ ತುಂಬ ಕಾಷಿಯಸ್ ಆಗಿರ್ತೀನಿ. ಮಾತಾಡ್ತಾ ಮಾತಾಡ್ತಾ ಸ್ಟೀಮ್ ಕೂಡ ಬಿಟ್ಟಿದೆ, ತೆಗಿಯೋದಾ? ಸರಿ ಹೋಯ್ತು. ನೀರು ಉಂಟಲ್ಲ, ನೆಕ್ಸ್ಟ್ ಇನ್ನು ನೀರು ಹಾಕ್ಬೇಕು ಸ್ವಲ್ಪ ಇದಕ್ಕೆ. ನೀರು ನೀರು ಬೇಕಾ? ಹಾಕ್ಬೇಕು ಸ್ವಲ್ಪ. ಉಪ್ಪು ಹಾಕ್ಬೇಕಲ್ಲ, ಸ್ವಲ್ಪ ಮತ್ತೆ ಇದನ್ನು ಕುದಿಸ್ಕೊಳ್ಳೋದು. ಕುದಿಸ್ಕೊಳ್ಳೋದು. ಉಪ್ಪೆಲ್ಲ ಹಾಕಿ ಕುದಿಸಿ ಒಗ್ಗರಣೆ ಒಗ್ಗರಣೆಗೆ ನಿಮ್ಮ ಅಸಿಸ್ಟೆಂಟ್ ಇರುವಾಗ ಸೊ ನೀವು ಟೆನ್ಷನ್ ಬೇಡ. ಒಗ್ಗರಣೆ. ಸೊ ಆಯಿಲ್ ಹಾಕ್ಲಾ? ತುಪ್ಪ ಸ್ವಲ್ಪ ತುಪ್ಪ ಹಾಕಿ ಬೀಳೋದದು. ಜೀರಿಗೆ ಹಾಕಿ. ಸರ್ ಮನೇಲಿ ಕಿಚನ್ಗೆ ಬರ್ತಾರೆ, ಹೆಲ್ಪ್ ಮಾಡ್ತಾರೆ? ಅವ್ರಿಗೆ ಟೈಮ್ ಇರಲ್ಲ. ಓಕೆ. ಪೆಪ್ಪರ್ ಹಾಕ್ತೇನೆ ಸ್ವಲ್ಪ. ತಿನ್ನಕ್ಕಾಗುವಾಗಲೇ ಬೇರೆ ದಾರಿ ಇಲ್ಲ. ಹಿಂಗೆಲ್ಲ ಹಿಂಗಾದು ಬೀಳದೆ ಹಿಂಗೆ ಹಾಕ್ತೇನೆ. ಜೀರಿಗೆ, ಕರಿಮೆಣಸು ಮತ್ತೆ ಹಿಂಗೆ, ಹಿಂಗೆ, ಒಣಮೆಣಸು ಆಯ್ತಲ್ಲ, ಹುಡಿತಲ್ಲ. ಕರಿಬೇವು ಹಾಕ್ತೇನೆ. ಫುಲ್ ಹಾಕ್ತೇನೆ. ಗೇರು ಬೀಜ ನಾನು ಏನು ಹಾಕಿಲ್ಲ ಅಂದ್ರೆ ಲಾಸ್ಟಿಗೆ ಒಂದಾದ್ರು ಒಂದು ಎಲೆ ಆದ್ರೂ ಹಾಕಿದ್ರೆ ಅಷ್ಟೇ. ನಾನು ಅಡುಗೆ ಮಾಡಿದ್ದೀನಿ ಅಂತ ಆಗ್ಬೇಕಲ್ಲ, ಅದಷ್ಟು ಸಾಕು. ಹಾಕ್ತೇನೆ. ನೀರು ಹಾಕ್ಬೇಕಾ? ನೀರು ಹಾಕ್ಬೇಕಾ? ಸ್ವಲ್ಪ ಇದಕ್ಕೆ ಅದಕ್ಕೆ ಸಾಕು, ಸಾಕು. ಸ್ವಲ್ಪ ತುಂಬ ನೀರು ಹಾಕಿ ಒಂದು 5 ಉಪ್ಪು ಹಾಕ್ಬೇಕಲ್ಲ. ಉಪ್ಪು ಹಾಕ್ತೇನೆ ನೋಡಿ. ಸಾಕಾಯ್ತು ಸಾಕಾಯ್ತು ಸಾಕಾಯ್ತು. ಸರ್ ಅಂತೂ ತುಂಬಾ ಹೆಲ್ತ್ ಕಾನ್ಶಿಯಸ್. ಸೊ ಯೂಶ್ವಲಿ ಯಾರೇ ಒಂದು ಫುಡ್ ಹ್ಯಾಬಿಟ್ಸ್ ಒಂದೇ ರೀತಿ ಇರುವಾಗ ಸೊ ಒಮ್ಮೆಲೆ ಬೇರೆ ಕಡೆ ಹೋದಾಗ ಫುಡ್ ಹ್ಯಾಬಿಟ್ ತೀರಾ ಚೇಂಜ್ ಆದಾಗ ಕಷ್ಟ ಅನಿಸುತ್ತೆ. ನೀವು ಮದುವೆಯಾಗಿ ಹೋದಾಗ ನಿಮಗೆ ಅವಾಗ ಅದರಲ್ಲೂ ಕೂಡ ಅದು ಈಸ್ಟರ್ನ್ ಇಂಡಿಯಾ, ಅಸ್ಸಾಂ. ಸೊ ಅದರ ಇದು ಫುಡ್ ಹ್ಯಾಬಿಟ್ಸ್ ತೀರಾ ಡಿಫ್ರೆಂಟ್. ಸೊ ಹೇಗೆ ಕೋಪಪ್ ಮಾಡಿದ್ರಿ ಮೇಡಮ್? ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹೋದ ಕಡೆ ಎಲ್ಲ ಅವ್ರ ಹತ್ರನೇ ಮಾಡಿಸ್ತೀನಿ. ಅವಾಗ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗುತ್ತೆ. ರಾಗಿ ಮುದ್ದೆ ಎಲ್ಲ ನಮ್ಮ ಇಲ್ಲಿ ಮಾಡ್ತಾ ಇಲ್ಲಲ್ಲ, ಆ ಕಡೆ ಹಾಸನ ಆ ಕಡೆ ಎಲ್ಲ. ಅದೀಗ ನಾವಿಲ್ಲಿ ಅಲ್ಲಿ ಕಲಿತು ಇಲ್ಲಿ ಮಾಡಿ ರೊಟ್ಟಿ ಎಲ್ಲ, ಅಕ್ಕಿ ರೊಟ್ಟಿ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಹೆಲ್ದಿ ಇರುತ್ತೆ. ಪಲ್ಸಸ್ ಆ್ಯಂಡ್ ರೈಸ್ ಎರಡೂ ಕೂಡ ಇದೆ. ಹೌದು ಹೌದು ಹೌದು, ಸಾಕು. ಸ್ವಲ್ಪ ಹೋಗ್ಬಿಟ್ಟೆ ಆಯಿತು. ಹಾಗೆ ಪೊಂಗಲ್ ರೆಡಿ. ಪೊಂಗಲ್ ರೆಡಿ. ಬಿಸಿ ಪೊಂಗಲ್, ಖಾರ ಪೊಂಗಲ್. ಖಾರ ಪೊಂಗಲ್ ಆಫ್ ಮಾಡಲಿಯಾ? ಹಾಂ. ಎಸ್ ಮೇಡಮ್. ಸರ್ ಸರ್ ಕೆಲವರು ಪೊಂಗಲ್ ಅಂದ್ರೆ ಬರೀ ಸಂಕ್ರಾಂತಿಗೆ ಮಾಡಬೇಕು ಅಂತ ಅನ್ಕೊಳ್ತಾರೆ. ಈ ಖಾರ ಪೊಂಗಲ್ ಅಂತೂ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಹೌದು. ಖಾರ ಪೊಂಗಲ್ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ಇದರಲ್ಲಿ ಸ್ವಲ್ಪ ಸರ್ದು ಕೂಡ ಒಂದು ಕರಿಬೇವು ಹಾಕಿದ್ದಾರೆ. ಕರಿಬೇವು ಸಾಕು. ಓಕೆ, ಬಟ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್.
ಬಿಸಿ ಬಿಸಿಯಾದಂಥ ಖಾರ ಪೊಂಗಲ್ ತಯಾರಾಗಿದೆ. ಸೊ ಸ್ವಾತಂತ್ರ್ಯ ದಿನಾಚರಣೆಯ ಸ್ಪೆಷಲ್ ರೆಸಿಪಿ ಇದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಖಾರ ಪೊಂಗಲ್ ತಯಾರಿಸುವ ವಿಧಾನ: ಮೊದಲಿಗೆ ಹೆಸರು ಬೇಳೆಯನ್ನು ಘಮ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ಕುಕ್ಕರ್ನಲ್ಲಿ ಬೆಳ್ತಿಗೆ ಅಕ್ಕಿ, ಹುರಿದ ಹೆಸರು ಬೇಳೆಗೆ ಮುಳುಗುವಷ್ಟು ನೀರು, ಕರಿಮೆಣಸು, ಶುಂಠಿ, ಹಸಿಮೆಣಸು, ಅರಿಶಿನ ಪುಡಿ ಹಾಕಿ ಬೇಯಿಸಿ. ಆನಂತರ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಕರಿಮೆಣಸು, ಹಿಂಗು, ಒಣಮೆಣಸು, ಕರಿಬೇವು, ಗೋಡಂಬಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿದ ಅಕ್ಕಿ ಹಾಗೂ ಬೇಳೆ ಸೇರಿಸಿ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಖಾರ ಪೊಂಗಲ್ ಸವಿಯಲು ಸಿದ್ಧ. ಸ್ವಾತಂತ್ರ್ಯ ಹಬ್ಬದ ಈ ಒಂದು ವಿಶೇಷ ದಿನ 2 ವಿಶಿಷ್ಟವಾದಂಥ ಖಾದ್ಯಗಳು ನೀವು ದಂಪತಿಗಳು ಒಂದು ಮಾಡಿ ಕೊಟ್ಟಿದ್ದೀರಿ. ಸೊ ಸರ್, ಫಸ್ಟ್ ನೀವೇ ಟೇಸ್ಟ್ ನೋಡಿ. ಅಲ್ಲ, ನೀವು ಟೇಸ್ಟ್ ಮಾಡಿ ನೋಡಬೇಕು ಫಸ್ಟ್ ಹೇಗಿದೆ. ನಾನು ಟೇಸ್ಟ್ ಮಾಡ್ತಾ ಇರ್ತೇನೆ, ನನಗೆ ಯಾರು ಮಾಡಿ ಕೊಡ್ತಾರಲ್ಲ, ನಿಮಗೆ ಇದು ಸ್ಪೆಷಲ್ ಆಗಿ ನೋಡಬೇಕು. ನಾನು ಯಾವಾಗ ಬೇಕಾದ್ರೂ ಬೆಳಿಗ್ಗೆ ಎದ್ದು ಹೇಳಿದ ಕೂಡಲೇ ರೆಡಿಯಾಗಿ ಬರ್ತದೆ. ಅದು ನಮಗೆ ಅಡುಗೆ ಮಾಡಿ ಕೊಟ್ಟದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಒಂದು ಸ್ಪೆಷಲ್ ಡೇಗೆ ಸ್ಪೆಷಲ್ ಅಲ್ವಾ? ಹೌದು, ಸ್ಪೆಷಲ್ ರೆಸಿಪಿ ಆ್ಯಕ್ಚುಲಿ. ಕರೆಕ್ಟ್. ತಗೊಳ್ಳಿ ಸರ್. ಥ್ಯಾಂಕ್ ಯು. ಟೇಸ್ಟ್ ಮಾಡಿ ನೋಡಿ ಹೇಳಬೇಕು ನೀವು ಹೇಗೆ. ನಿಜವಾಗ್ಲೂ ಬೇರೆ ಮಾತೇ ಇಲ್ಲ. ಸರ್ ಹೇಳಿದಾಗೆ ಒಳ್ಳೆ ಟೇಸ್ಟಿಯಾಗಿ ಮಾಡ್ತಾರೆ, ಒಳ್ಳೆ ಅಡುಗೆ ಮಾಡ್ತಾರೆ ಅಂತ ಆಗಲೇ ಹೇಳಿದ್ವಿ. ಫಸ್ಟೇ ಅವರು ನಿಮಗೆ ಮಾರ್ಕ್ಸ್ ಕೊಟ್ಟಾಗಿತ್ತು. ಖಂಡಿತವಾಗ್ಲು ವೆರಿ ಟೇಸ್ಟಿ. ಹೆಚ್ಚು ಸ್ವೀಟು ಅಲ್ಲ, ತೀರಾ ಕಡಿಮೆನೂ ಅಲ್ಲ, ಬ್ಯಾಲೆನ್ಸ್. ಸೊ ಅದು ಗೊತ್ತಾಗುತ್ತೆ ಸರ್ ಹೆಲ್ತ್ ನೋಡುವಾಗ, ಕರೆಕ್ಟಾಗಿ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಅವಾಗಿಂದ ಹೇಳ್ತಾ ಇದ್ದಾರೆ ಹೆಲ್ತ್ ತುಂಬಾ ಮುಖ್ಯ ಅಂತೇಳಿ. ಹಾಗಾಗಿ ಎಷ್ಟು ಬ್ಯಾಲೆನ್ಸ್ ಬೇಕು, ಸಿಹಿಯೂ ಕೂಡ ಆಗಬೇಕು, ಅದು ಹೆಚ್ಚು ಕೂಡ ಆಗಬಾರ್ದು, ಕಮ್ಮಿಯೂ ಕೂಡ ಆಗಬಾರ್ದು. ಹಾಗೆ ಹೆಲ್ತ್ ಇಸ್ ವೆಲ್ತ್. ಎಕ್ಸಾಕ್ಟ್ಲಿ. ಹೆಲ್ತ್ ಇಸ್ ದೇರ್, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಎಕ್ಸಾಕ್ಟ್ಲಿ ಸರ್. ಸೊ ಟೇಸ್ಟ್ ಇದು ನೀವು ಫಸ್ಟ್ ನೀವೇ ನೋಡ್ಬೇಕೀಗ. ತಗೊಳ್ಳಿ ಮೇಡಮ್, ನೀವು ಸಹ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಸರ್ದ ಕಾಂಟ್ರಿಬ್ಯೂಷನ್ ಇದೆ. ಒಂದೆಲೆ ಹಾಕಿದ್ದಾರೆ. ನನಗೆ ಕರೆಕ್ಟ್ ಇದೆ, ಹೆಚ್ಚು ಬೇಕು ಅಂತ ಇಲ್ಲ. ಉಪ್ಪು ಕರೆಕ್ಟ್ ಆಗಿದೆ, ಬ್ಯಾಲೆನ್ಸ್ಡ್. ಖಾರವು ಕೂಡ ಮಧ್ಯದಲ್ಲಿ ಆ ಪೆಪ್ಪರ್ ಸಿಗುವಾಗ ತುಂಬ ಚೆನ್ನಾಗಿದೆ. ಸೊ ಇವತ್ತು ಆ್ಯಕ್ಚುಲಿ ಫುಡ್ಗಿಂತ ಜಾಸ್ತಿ ಹೇಳಬೇಕಂದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ಇದನ್ನು ಒಂದು ಮಾತಾಡ್ತಾ ಅದು ಹೇಗೆ ಕಾಲ ಕಳೀತೋ ಅದು ಗೊತ್ತಾಗಲ್ಲ. ಬಟ್ ನಾವಿಬ್ರು ಮಾತಾಡ್ತಾನೆ ಇದ್ವಿ. ಮ್ಯಾಮ್ ಮಾತ್ರ ಒಳ್ಳೆ ರೀತಿಯಲ್ಲಿ ಅಡುಗೆ ಮಾಡ್ಕೊಟ್ಟಿದ್ದಾರೆ. ಮೇಡಮ್ ಅವರು ಅದರಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದ್ರು, ನಾವು ನಮ್ಮ ಅಷ್ಟೇ. ಸೊ ಆಗಲೇ ನೀವು ಹೇಳಿದಾಗೆ ಡಿಸಿಪ್ಲಿನ್, ಡಿಟರ್ಮಿನೇಷನ್, ಡೆಡಿಕೇಶನ್ ಆ್ಯಂಡ್ ಡಿವೋಷನ್. ಎಸ್. ಸೊ ಅವರಲ್ಲಿಯೂ ಅದೆಲ್ಲ ಉಂಟು. ಅದಕ್ಕೋಸ್ಕರ ಆಗಿ ಅನ್ಯೋನ್ಯವಾಗಿ ಇದ್ದೀವಿ. ಏನೂ ತೊಂದರೆ ಇಲ್ಲ, ಜೀವನ ಆರಾಮಾಗಿ ಹೋಗ್ತಾ ಇದೆ. ಹೀಗೆ ದೇವರು ಒಳ್ಳೆ ರೀತಿಯಲ್ಲಿ ಕೊಂಡೋಗ್ಬೇಕು, ಅಷ್ಟೇ ನಮ್ಮ ಆಸೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಮಾತು. ಇಬ್ಬರು ಕೂಡ ಸಹ ದಂಪತಿ ಬಂದಿದ್ದೀರಿ, ತುಂಬ ಖುಷಿ ಆಯಿತು. ಅದರಲ್ಲೂ ನಿಮ್ಮ ಒಂದು ಅನ್ಯೋನ್ಯತೆ ತುಂಬ ಖುಷಿ ಆಯಿತು. ಮೇಡಮ್, ಇವತ್ತೆಲ್ಲ ನಿಮಗೆ ಇದು ಗಿಫ್ಟ್. ಯಾಕೆ ಅಂತ ಹೇಳಿದರೆ ಒಳ್ಳೆ ಅಡುಗೆಯನ್ನು ಮಾಡಿಕೊಟ್ಟಿದ್ದೀರಿ. ಯಾರೇ ಕೂಡ ಒಂದು ಉತ್ತೀರ್ಣರಾಗಿ ಹೋಗಬೇಕು, ಹೆಚ್ಚು ಕೆಲಸ ಮಾಡ್ತಾ ಹೋಗಬೇಕು ಅಂತ ಹೇಳಿದರೆ ಸೊ ಇಬ್ಬರದ್ದು ಕಾಂಟ್ರಿಬ್ಯೂಷನ್ ಅಗತ್ಯ. ಸೊ ನಿಮ್ಮ ಹೆಲ್ಪ್ ಅವ್ರಿಗೆ ಇಲ್ಲದಿದ್ದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೇನೆ ದೇಶ ಸೇವೆ ಅಂತ ಹೇಳಿದರೆ ಅಷ್ಟು ಈಸಿ ಅಲ್ಲ. ಅದರಲ್ಲೂ ಅದಕ್ಕೆ ಮನೆಯವರು ತುಂಬ ಮುಖ್ಯ ಆಗಿರುತ್ತೆ, ಸಂಸಾರದವರು. ಅಲ್ಲಿ ಏನಾದರೂ ಕರೆಕ್ಟಾಗಿ ಅದು ಬ್ಯಾಲೆನ್ಸ್ ಆಗ್ತಾ ಇದ್ದರೆ ದೇಶವನ್ನು ಕಾಯುವಂಥ ಯೋಧರು ಕೂಡ ನಿಶ್ಚಿಂತೆಯಾಗಿ ಅವರು ದೇಶವನ್ನು ಕಾಯಬಹುದು. ಅದರಿಂದಾಗಿ ನಾವು ಕೂಡ ಇಲ್ಲಿ ಆರಾಮವಾಗಿ ಇರ್ಬೋದು. ಕರೆಕ್ಟ್. ಸೊ ನಿಮ್ಮ ಈ ಒಂದು ಡೆಡಿಕೇಶನ್ಗೆ, ನಿಮ್ಮ ಈ ಒಂದು ಡಿಟರ್ಮಿನೇಷನ್ಗೆ ಸೊ ನಾವು ಚಿರಋಣಿ. ಅದಕ್ಕೋಸ್ಕರ ಸಂತೋಷ್ ರೈಸ್ ಅವರ ವತಿಯಿಂದ 2 ಸ್ಟಾರ್ ರೈಸ್ ಥ್ಯಾಂಕ್ ಯು ಸೊ ಮಚ್. ಸೊ ಕೊನೆಯದಾಗಿ ನಮ್ಮ ಯುವ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ಭಾರತದ
75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಿಮಗೂ ವೀಕ್ಷಕರಿಗೆ ಎಲ್ಲರಿಗೂ. ನೀವು ಇವತ್ತು ನಮ್ಮನ್ನು ಕರೆದು ಇಲ್ಲಿ ಅಡಿಗೆ ಮಾಡುವ ಒಂದು ವಿಧಾನಗಳು, ಯಾವ ರೀತಿಯಲ್ಲಿ ಖಾರ ಪೊಂಗಲ್ ಹಾಗೆ ಸ್ವೀಟ್ ಮಾಡಬೇಕು ಅಂದಿರೋದ್ರ ಬಗ್ಗೆ ನಮ್ಮ ಮಿಸ್ಸಿಸ್ ಹತ್ರ ಎಲ್ಲ ಮಾಡಿಸಿದಿರಿ. ಆ ಒಂದು ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಅವಕಾಶ ಸಿಕ್ಕಿದಾಗ ಅದನ್ನು ನಾವು ಉಪಯೋಗಪಡಿಸ್ಕೋಬೇಕು. ಒಳ್ಳೆ ರೀತಿಯಲ್ಲಿ ಅಡುಗೆ ಮಾಡಿ ಕೊಟ್ಟಿದ್ದಾರೆ ಅಂದರೆ ನನ್ನ ಭಾವನೆ. ಅದೀಗ ತಿಂದಿರೋರು ಹೇಳಬೇಕು ಹೇಗೆ ಅಂತೇಳಿ. ಈ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಾನು ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟೇ, ಏನು ಅಂತ ಹೇಳಿದ್ರೆ, ನಮ್ಮ ಸ್ವಾತಂತ್ರ್ಯ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳಬೇಕು. ಯಾಕಂದರೆ ಬ್ರಿಟಿಷರ್ಸ್ನ ಅಗೇನ್ಸ್ಟ್ ಆಗಿ ಈ ಒಂದು ಭಾರತದ ರೀತಿಯಲ್ಲಿ ಯುದ್ಧವೇನು ಮಾಡದಂಗೆ ಒಂದು ಸ್ವಾತಂತ್ರ್ಯ ಗಳಿಸಿರೋ ಒಂದು ರಾಷ್ಟ್ರ ಅಂತ ಹೇಳಿದರೆ ಅದು ಭಾರತ ಮಾತ್ರ. ನಾವು ಶಾಂತಿ ಪ್ರಿಯರು. ಮಹಾತ್ಮ ಗಾಂಧೀಜಿ ನಮಗೆ ಹೇಳಿಕೊಟ್ಟಿರೋದು ಅದೇ, ಶಾಂತಿ ಪ್ರಿಯರಾಗಿ ಯಾವ ಮತ ಭೇದ ಇಲ್ಲದೆ ನಾವು ಅನ್ಯೋನ್ಯವಾಗಿ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಿಕೊಂಡು ಹೋಗಬೇಕು. ಇವತ್ತು ನಾವು ನೋಡ್ತಾ ಇರ್ಬೋದು, ಇಲ್ಲಿ ಮಂಗಳೂರಲ್ಲೇ ಇತ್ತೀಚೆಗೆ ಆಗಿರುವ ಭಾಳಷ್ಟು ಘಟನೆಗಳು, ಅನಾಹುತಗಳು ಆಗ್ತಾಯಿದೆ. ಅದು ಯಾಕೆ ಅಂತ ಹೇಳಿದ್ರೆ, ಅದನ್ನು ನಮ್ಮ ಮನಸ್ಸು ನಾವು ಬೇರೆಯವ್ರನ್ನು ಪ್ರೀತಿಸೋಕ್ಕೆ ಆಗ್ತಾಯಿಲ್ಲ. ಆ ಒಂದು ಪ್ರಾಬ್ಲಮ್ ಬರುವಾಗ ಇಂಥದ್ದೆಲ್ಲ ನಡೀತದೆ. ಏನು ಬರುವುದಾದರೂ ಅದನ್ನು ಆ್ಯಸ್ ಇಟ್ ಈಸ್ ಸ್ವೀಕರಿಸಿ. ಅದು ದೇವರು ನಮಗೆ ಕೊಡ್ತಾ ಇರೋದು ಅಂತೇಳಿ ನಾವು ಸ್ವೀಕರಿಸಿದರೆ ನಾವೆಲ್ಲ ದೇವರ ಸಂತಾನಗಳು ಅಂತ ಹೇಳಬೇಕು. ಅಂಥದ್ರಲ್ಲಿ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇಂಥದ್ದೆಲ್ಲ ಯಾವುದು ಇಲ್ಲ. ಇದೆಲ್ಲ ನಾವು ಮಾಡಿಕೊಂಡಿರೋದು. ಹಾಗಾಗಿ ಯಾರು ನನ್ನ ಫ್ರೆಂಡ್ಗೆ ನಾನು ಇಲ್ಲಿ ಮಂಗಳೂರಿಂದ ಒಂದು ಮಗುವನ್ನು, ಚಿಕ್ಕ ಮಗುವನ್ನು ಕೊಡಿಸಿದ್ದು ಸುಮಾರು ವರ್ಷ ಹಿಂದೆ. ಆ ಮಗು ಹಿಂದೂವಾಗಿ ಬೆಳೀತಾ ಇದೆ. ಏನು ಗೊತ್ತಾಗುತ್ತೆ ಅದು? ಅದಕ್ಕೇನು ಗೊತ್ತಾಗುತ್ತೆ? ಯಾರು ತಂದೆ ತಾಯಿ? ಇವರೇ ತಂದೆ ತಾಯಿ. ಸೊ ಎಲ್ಲಿಯಾದರೂ ನಿಮ್ಮ ಶರೀರದಲ್ಲಿ ಒಂದು ಕಡೆ ಕಟ್ಟಾದರೆ, ಒಂದು ಹಿಂದೂಂದು ಬ್ಲಡ್ಡು, ಕ್ರಿಶ್ಚಿಯನ್ದು ಬ್ಲಡ್ಡು, ಮುಸ್ಲಿಮ್ಸಿಂದು ಬ್ಲಡ್ಡು, ಅದರಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಏನೂ ಇಲ್ಲ. ಡಿಫೆನ್ಸಲ್ಲಿ ನಾವು ಒಂದೇ ತಟ್ಟೆಯಲ್ಲಿ ಎಲ್ಲರೂ ಊಟ ಮಾಡ್ತೀವಿ. ಈ ಹೊರಗಡೆ ಬರುವಾಗ ಮಾತ್ರ ಇದು ಯಾಕೆ ಹೆಂಗೆ ನನಗೆ ಅದು ಅರ್ಥ ಆಗ್ತಾಯಿಲ್ಲ. ಡಿಫೆನ್ಸಿಗೆ ಹೋದಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಒಂದೇ ಪಾತ್ರದಲ್ಲಿ ಬೇಯಿಸ್ತಾರೆ. ಅಲ್ಲಿ ಕ್ರಿಶ್ಚಿಯನ್ಸ್ಗೆ ಬೇರೆ, ಮುಸ್ಲಿಮ್ಸ್ಗೆ ಬೇರೆ, ಹಿಂದೂಸ್ಗೆ ಬೇರೆ ಅಂತೇಳಿ ಮಾಡೋದಿಲ್ಲ. ಸೊ ಹಾಗಾಗಿ ಆ ಅನ್ಯೋನ್ಯತೆ ಎಲ್ಲ ಕಡೆಯೂ ಇರಬೇಕು. ನಮ್ಮ ಬಂಧು ಬಾಂಧವ್ಯ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಯಾರಿಗೂ ಏನು ಪ್ರಾಬ್ಲಮ್ ಬಂದರೂ ಕೂಡ ಎಲ್ಲರೂ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಬೇಕು. ಆ ಒಂದು ಹೆಲ್ಪಿಂಗ್ ನೇಚರ್ ಇರುವಾಗ ಇಂಥದ್ದೆಲ್ಲ ಆಗೋದಿಲ್ಲ. ಇಂಥ ಘಟನೆಗಳು ಆಗಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಸೊ ಅದನ್ನು ಆ ಸಮಾಜದಲ್ಲಿರುವ ಮುಖಂಡರು ಅವರು ಹೇಳಿಕೊಟ್ರೆ, ಎಲ್ಲರಿಗೂ ಹೇಳಿಕೊಟ್ರೆ ಅವ್ರಿಗೂ ಕಲಿಯಬಹುದು. ಯಾಕೆಂದರೆ ಎಲ್ಲರೂ ಕಲಿತಿರಬೇಕು ಅಂತಿಲ್ಲ, ಎಲ್ಲರಿಗೂ ಇದೆಲ್ಲ ಇಮಿಡಿಯೇಟ್ಲಿ ಅರ್ಥ ಆಗೋದಿಲ್ಲ. ಸೊ ಅದನ್ನೆಲ್ಲ ಅವರು ಹೇಳಿಕೊಟ್ಟು ಅದನ್ನು ಅರ್ಥ ಮಾಡಿಸ್ಕೊಂಡು ಒಳ್ಳೆಯ ಒಂದು ರೀತಿಯಲ್ಲಿ ನಮ್ಮ ಭಾರತ ಮಾತೆ, ನಮಗೆಲ್ಲರಿಗೂ ಭಾರತ ಮಾತೆ ಒಂದೇ ತಾಯಿ. ಆ ಒಂದೇ ತಾಯಿಯ ಮಕ್ಕಳು ನಾವೆಲ್ಲರೂ. ಸಿಕ್ಕಂತ ಸ್ವಾತಂತ್ರ್ಯವನ್ನ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಹೋಗಬೇಕು. ಸ್ವಾತಂತ್ರ್ಯ ಅನ್ನೋದೇ ಒಂದು ಒಳ್ಳೆಯ ಒಂದು ವರದಾನ ಅಂತ ಹೇಳ್ಬೋದು. ಹೌದು. ಈಗ ಮುಖ್ಯವಾಗಿ ನಮ್ಮ ಈ ಒಂದು ಸಮಾಜದಲ್ಲಿ ನಡೀತಾ ಇರೋ ಘಟನೆಗಳು ನೋಡಿದರೆ ಭಾಳ ಬೇಸರವಾಗುತ್ತೆ. ಅದನ್ನೆಲ್ಲ ನಾವು ಬಿಟ್ಟು ಆ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ನಡ್ಕೋಬೇಕು ಅಂದಿರೋ ಒಂದು ಆಸೆ. ಈ ಆಸೆಯೊಂದಿಗೆ ನಾನು ನಮ್ಮ ಟಿ ವಿ ಅವರು ಇವತ್ತು ನಮ್ಮನ್ನು ಕರೆದು ಇಷ್ಟೊಂದು ಮಾತಾಡಲಿಕ್ಕೂ ಈ ಅಡುಗೆ ಮಾಡಲಿಕ್ಕೂ ಎಲ್ಲ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್ಗೂ ಮತ್ತು ಎಲ್ಲ ನಿಮ್ಮ ಸಹಯೋಗಿಗಳಿಗೂ ನಾನು ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. झंडा ऊंचा रहे हमारा ವಿಜಯಿ ವಿಶ್ವ ತಿರಂಗ ಪ್ಯಾರ. 75ನೆಯ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಒಂದು ವಿಶೇಷ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.